ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಿಸಿ 300 ಕೋಟಿಗೂ ಅಧಿಕ ಅನುದಾನವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಾನು ಶಾಸಕನಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇವತ್ತು ಮಳೆ ಬಂದು ಒಂದು ತಿಂಗಳಾದ ನಂತರ ಉಸ್ತುವಾರಿ ಸಚಿವರು ನಾವು ಎಲ್ಲಿ ಅಂತ ಕೇಳಿದ ನಂತರ ನಿನ್ನೆ ಏನೋ ಪ್ರತ್ಯಕ್ಷ ಆಗಿದ್ದಾರೆ. ಮುಖ್ಯಮಂತ್ರಿಗಳಂತೂ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ಮೀಟಿಂಗ್ ಮಾಡ್ತಾರೆ, ದೆಹಲಿಗೆ ಹೋಗ್ತಾರೆ. ಅಂದರೆ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದೆ ಬಿಟ್ಟರೆ ಎಲ್ಲೋ ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣದಲ್ಲಿ ಗೊತ್ತಾಗ್ತದೆ. ನೀವು ಈ ರೀತಿಯ ಎಲ್ಲ ಕೃಷಿ ನಷ್ಟ, ತೋಟಗಾರಿಕೆ ಬೆಳೆ ನಷ್ಟ ಅಥವಾ ಈ ರೀತಿಯ ಪಾಪ ದನಕರುಗಳು ಆದಂಥ ನಷ್ಟಗಳನ್ನು ಅನುಭವಿಸುವಂಥ ಕುಟುಂಬದವರಿಗೆ ನೀವು ಡಬಲ್ ಕೊಡುವುದು ಬಿಡಿ, NDRF ನಾಮ್ಸನ್ನಾದರೂ ಕೊಡಲಿ. NDRF ನಾಮ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಾದು ಕೂತ್ಕೊಳ್ಬೇಡಿ. ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ, ಕೇಂದ್ರ ಸರ್ಕಾರದ ಹಣಗಳು ಬರುತ್ತೆ. ಆದರೆ ನೀವು ತಕ್ಷಣ ಜನರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಆ ಮೀಟಿಂಗ್ ಮತ್ತು ರೆಸೊಲ್ಯೂಷನ್ ಮತ್ತು ಎಜೆಂಡಾವನ್ನು ನೋಡಿ ಅದರಲ್ಲಿ 2 ಕಾಮಗಾರಿಗಳಾದರೂ ಆದದ್ದು ನೀವು ನಮಗೆ ಕಣ್ಣಿಗೆ ತೋರಿಸಿ. ನೀವು ಆ ಗುಡ್ಡವನ್ನು ಅಲ್ಲಿ ಏನಾದರೂ ಗೋಡೆಯನ್ನು ತಡೆಗೋಡೆ ಕಟ್ಟಿದಿರೋ, ಆ ರಸ್ತೆಯನ್ನು ಸರಿ ಮಾಡಿದಿರೋ, ಅಥವಾ ಆಗುವಂಥ ಈ ರೀತಿಯ ಪ್ರಕೃತಿ ವಿಕೋಪದ ನಷ್ಟಗಳಿಗೆ ರೆಸೊಲ್ಯೂಷನಲ್ಲಿ ಆದಂಥ ಯಾವುದಾದ್ರೂ 1-2 ಕಾಮಗಾರಿಗಳು ಸಿದ್ದರಾಮಯ್ಯರು ಬಂದು ಹೋದ ನಂತರ ಮಾಡಿದ್ದಿದ್ರೆ ರಾಜ್ಯದ ಸರ್ಕಾರ ಅಥವಾ ಜಿಲ್ಲಾಡಳಿತ ಅಥವಾ ಕಾಂಗ್ರೆಸ್ ನಾಯಕರು ತೋರಿಸ್ಬೇಕು ನಮಗೆ. ಇವತ್ತು ಜನರು ಮಾತಾಡ್ತಾ ಇದ್ದಾರೆ, ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ, ನಾವು ಗ್ಯಾರಂಟಿಯನ್ನು ಕೊಟ್ವಿ, 4 ತಿಂಗಳಾಯಿತು, ಗ್ಯಾರಂಟಿ ಹಣಗಳು ಮನೆಗಳಿಗೆ ಬರಬೇಕಾದಂಥ ಎಂಥ ಲಕ್ಷ್ಮಿಗಳು ಬರ್ತಾ ಇಲ್ಲ ಅಂಥೇಳಿ ಮಹಿಳೆಯರು ಛೀಮಾರಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಆರೋಗ್ಯ ಸಚಿವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಒಂದು ಪ್ರಶ್ನೆ ಕೇಳಬೇಕಿತ್ತು, ನಮ್ಮ ಜಿಲ್ಲೆಯಲ್ಲಿ ಡೆಂಗ್ಯೂ ಕೇಸ್ ಎಷ್ಟು? ಉತ್ತರ ಮಾಡಲಿ ನೋಡೋರು. ಅವತ್ತು ಕೊರೋನಾ ಅಂತೇಳುವಾಗ ಜನರಿಗೆ ಹೆದರಿಕೆ ಇತ್ತು. ಡಾಕ್ಟರ್ಗಳಿಂದ ಹಿಡಿದು ನರ್ಸ್ಗಳಿಂದ ಹಿಡಿದು ಆ್ಯಂಬುಲೆನ್ಸ್ ಡ್ರೈವರ್ ಕೆಲಸ ಮಾಡಲಿಕ್ಕೆ ಧೈರ್ಯದಲ್ಲಿ ಅಲ್ಲ ಸ್ಮಶಾನದಲ್ಲಿ ಹೆಣ ಹೊತ್ತಿಸ್ಲಿಕ್ಕೆ ಬಿಡಿದಂಥ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ಕೊಟ್ಟು ಅವರಿಗೆ ನಾವು ಶಕ್ತಿಯನ್ನು ಕೊಟ್ಟು ಆ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಅದನ್ನು ಎದುರಿಸಿದ್ದೇವೆ ನಾವು. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಅವತ್ತು ಕೇಳಿದರು, ಕರ್ನಾಟಕದ ಹಕ್ಕನ್ನು ಕೊಡಿ ಪ್ರಧಾನಮಂತ್ರಿಗಳೇ, ಇವತ್ತು ನಮ್ಮ ಜಿಲ್ಲೆಯಿಂದ ಕೊಡುವಂಥ ಟ್ಯಾಕ್ಸ್ ಕೊಂಡೋಗುವಂಥ ಟ್ಯಾಕ್ಸ್ ನಮ್ಮ ಹಕ್ಕು ಕೊಡಿ. ಕಳೆದ 15 ತಿಂಗಳಿಂದ ₹1 ಕೊಟ್ಟಿಲ್ಲ ನನಗೆ ಬಿಡಿ, UT ಖಾದರಿಗೂ ಕೊಟ್ಟಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಶಾಸಕರಿಗೂ ಕೊಟ್ಟಿಲ್ಲ. ನಮ್ಮ ಹಕ್ಕು, ನಮ್ಮ ಜಿಲ್ಲೆಯಿಂದ ಕೊಂಡದ ಟ್ಯಾಕ್ಸ್ ನಮಗೆ ಕೊಡಿ. ಅವರು ಅವತ್ತು ಕೇಳಿದ್ರಲ್ಲ, ನಾನು ಕೇಳ್ತೀನಿ ಇವತ್ತು ಕೊಡಿ ನಮ್ಮ ಜಿಲ್ಲೆಗೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರೀಕ್ಷೆಗೆ ಮೀರಿ ಭಾಳ ದೊಡ್ಡ ರೀತಿಯಲ್ಲಿ ಮಳೆ ಬರ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಹಲವಾರು ದಿವಸಗಳು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡುವಂಥದ್ದು, ರಜೆ ಸಿಗ್ತಾ ಇರುವಂಥದ್ದು ಕೂಡ ನಾವು ಗಮನದಲ್ಲಿಟ್ಟುಕೊಂಡಾಗ ಬಹಳ ದೊಡ್ಡ ರೀತಿಯಲ್ಲಿ ಮಳೆ ಮತ್ತು ಪ್ರಕೃತಿ ವಿಕೋಪಗಳು ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನನ್ನ ಮಂಗಳೂರು ನಗರ ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾಗಿ ಒಳಗೊಂಡಂತೆ ಸರಿಸುಮಾರು 300 ಕೋಟಿಗೂ ಅಧಿಕ ನಷ್ಟಗಳು ಸಂಭವಿಸಿದ್ದು, ಈ ನಷ್ಟಗಳಿಗೆ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಿಸಿ 300 ಕೋಟಿಗೂ ಅಧಿಕ ಅನುದಾನವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಾನು ಶಾಸಕನಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಮಂಗಳೂರು ನಗರದಲ್ಲಿ ಕೂಡ ನಿರಂತರವಾದ ಮಳೆಯ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹಲವಾರು ಮನೆಗಳು ಕುಸಿದಿದ್ದು, ಮನೆಗಳ ಮೇಲೆ ಬೃಹತ್ ಮರಗಳು ಉರುಳ್ತಾ ಇರುವಂಥದ್ದು, ಮನೆಗಳಿಗೆ ಪ್ರವಾಹದ ನೀರು ನುಗ್ಗುವಂಥದ್ದು, ಗುಡ್ಡೆ ಕುಸಿತ, ರಸ್ತೆಗೆ ಆದಂಥ ತೊಂದರೆಗಳು ಮತ್ತು ಎಲ್ಲೋ ಒಂದು ಕಡೆ ತಡೆಗೋಡೆ, ಚರಂಡಿಗಳು, ರಾಜಕಾಲುವೆಗಳು, ಈ ರೀತಿಯ ಅಪಾರವಾದಂಥ ಹಾನಿಗಳು ಆಗ್ತಾ ಇದೆ. ಇದು ಎಲ್ಲವನ್ನು ಒಟ್ಟಾರೆ ನಾವು ಗಮನಿಸಿದಾಗ ಭಾಳ ದೊಡ್ಡ ರೀತಿಯ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ನಷ್ಟಗಳು ಸಂಭವಿಸ್ತಾ ಇದೆ. ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾಳ ದೊಡ್ಡ ರೀತಿಯಲ್ಲಿ ಹಾನಿಯಾದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರೀತಿಯ ಒಂದು 300 ಕೋಟಿಗೂ ಅಧಿಕ ಹೆಚ್ಚಿನ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತ ಹೇಳೋದು ನನ್ನ ಬೇಡಿಕೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದನ್ನು ನಾನು ಗಮನಿಸಿಕೊಂಡೆ.
ಆ್ಯಸ್ ಪರ್ ದ NDRF ನಾರ್ಮ್ಸ್ ಪ್ರಕಾರ ಒಂದು ಮನೆಗಳು ಬಿದ್ದಾಗ ಅದಕ್ಕೆ ಸಂಪೂರ್ಣ ಹಾನಿಯಾದಾಗ 1,20,000 ರೂಪಾಯಿ ಕೊಡ್ತೀವಿ. ಭಾಗಶಃ ಹಾನಿಯಾದಾಗ ಅದಕ್ಕೆ 50,000 ರೂಪಾಯಿ ಕೊಡ್ತೀವಿ. ಈ ರೀತಿ ಎಲ್ಲ ಘೋಷಣೆಗಳನ್ನು ಕಂಡೆ. ಅದ ನಂತರ ನಿನ್ನೆ ಉಸ್ತುವಾರಿ ಸಚಿವರು ಅದನ್ನು NDRF ನಾರ್ಮ್ಸನ್ನು ಹೆಚ್ಚು ಕಡೆ ಇದ್ದದ್ದನ್ನು ಹೆಚ್ಚು ಮಾಡಿಕೊಂಡು ಅದಕ್ಕೆ ನಾವು ಮನೆ ಬಿದ್ದಾಗ 2.5 ಲಕ್ಷ ರೂಪಾಯಿ ತನಕ ಕೊಡುವಂಥದ್ದು ಮಾಡ್ತೀವಿ ಅಂತ ಹೇಳುವಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ದ್ವಂದ್ವದ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ನಾನು ಒತ್ತಾಯ ಮಾಡುವಂಥದ್ದು, ಇವತ್ತಿನ ವ್ಯವಸ್ಥೆಯ ಆರ್ಥಿಕ ಪರಿಸ್ಥಿತಿಯ ಎಲ್ಲ ಈ ವಿಚಾರಗಳನ್ನು ಮಾಡಿದಾಗ NDRF ನಾರ್ಮ್ಸ್ ಪ್ರಕಾರ 1,20,000 ರೂಪಾಯಿ ಬರ್ತದೆ. ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದದಷ್ಟೇ. ಕೇವಲ ಸಚಿವ ಸಂಪುಟದಲ್ಲಿ ಯಡಿಯೂರಪ್ಪರು ಮಾತ್ರ ಒಬ್ಬರು ಮುಖ್ಯಮಂತ್ರಿಗಳಾಗಿದ್ದರು. ಬೇರೆ ಯಾವುದೇ ಸಚಿವರಾಗಿ ಯಾರನ್ನೂ ಅವತ್ತು ಆಯ್ಕೆ ಪ್ರಕ್ರಿಯೆ ಇರದಂಥ ಸಂದರ್ಭದಲ್ಲಿ ಬಹಳ ಬೃಹತ್ ಗಾತ್ರದ ಇಡೀ ರಾಜ್ಯದಲ್ಲಿ ಪ್ರಕೃತಿ ವಿಕೋಪವನ್ನು ಕಂಡಿದ್ದೇವೆ. ಅವತ್ತೊಂದು ಮುಖ್ಯಮಂತ್ರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಧರ್ಮಸ್ಥಳದಲ್ಲಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯದ ಉನ್ನತ IAS ಅಧಿಕಾರಿಗಳ ಸಭೆಯನ್ನು ಮಾಡಿ ಒಂದು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟು ಅವತ್ತು ಅವರು ಘೋಷಣೆ ಮಾಡಿದರು, ಒಂದು ಮನೆ ಬಿದ್ದಾಗ 1,20,000 NDRF ನಾರ್ಮ್ಸ್ ಇದ್ದರೆ ಅದಕ್ಕೆ 3,80,000 ರಾಜ್ಯ ಸರ್ಕಾರದಿಂದ ಸೇರಿಸ್ಕೊಂಡು 5 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳೋದು. ಭಾಗಶಃ ಮನೆ ಹಾನಿಯಾಗಿದ್ದರೆ 2.5 ಲಕ್ಷ ರೂಪಾಯಿ ಕೊಡ್ತೀವಿ, 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳುವಂಥದ್ದು ರೀತಿಯಲ್ಲಿ ಮಾಡಿಕೊಂಡು ನಾವು ಕಳೆದ 3.5 ವರ್ಷ ನಮ್ಮ ಅವಧಿಯಲ್ಲಿ ಈ ರೀತಿಯ NDRF ನಾರ್ಮ್ಸನ್ನು ಇದ್ದರೂ ಕೂಡ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹೆಚ್ಚಿನ ಅನುದಾನವನ್ನು ಜೋಡಿಸ್ಕೊಂಡು ಜನರಿಗೆ ಅವರ ಕಷ್ಟಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದೆ. ನನಗೆ ನೆನಪಿದೆ, ಮನೆ ಒಳಗಡೆ ನೀರು ನುಗ್ಗಿದ್ದು ನನ್ನ ಕ್ಷೇತ್ರದಲ್ಲಿ ಆ ವರ್ಷ 782 ಮನೆಗೆ 10,000ದಾಗೆ ವಿತರಣೆ ಮಾಡಿದ್ದು ನನ್ನ ಹತ್ರ ದಾಖಲೆ ಇದೆ. ಇವತ್ತು ಮಳೆ ಬಂದು 1 ತಿಂಗಳಾದ ನಂತರ ಉಸ್ತುವಾರಿ ಸಚಿವರು ನಾವು ಎಲ್ಲಿ ಅಂತ ಕೇಳಿದ ನಂತರ ನಿನ್ನೆ ಏನೋ ಪ್ರತ್ಯಕ್ಷ ಆಗಿದ್ದಾರೆ. ಇವತ್ತು ನಿನ್ನೆ ಏನೋ ಇಲ್ಲಿ ಮಾಧ್ಯಮದಲ್ಲಿ ಹೇಳಿ ಹೋಗಿದ್ದಾರೆ. ಇನ್ನು ಈ ಎಲ್ಲ ಪರಿಹಾರಗಳು ರಾಜ್ಯ ಸರ್ಕಾರದಿಂದ, ಈ ಜಿಲ್ಲಾಡಳಿತದಿಂದ ಒಂದು ಗ್ರಾಮ ಕರುಣಿಕ ಅಥವಾ ಒಂದು VA, ಒಂದು ತಹಶೀಲ್ದಾರ್, DC ಕಳಿಸಿ ಅದು ಎಲ್ಲ ಆಗಿ ಇನ್ನು ಕೊಡೋದು ಯಾವಾಗ, ಕೊಡೋದಾದರೂ ಎಷ್ಟು, ಜನರು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು. ಮುಖ್ಯಮಂತ್ರಿಗಳಂತೂ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ಮೀಟಿಂಗ್ ಮಾಡ್ತಾರೆ, ದೆಹಲಿಗೆ ಹೋಗ್ತಾರೆ. ಅಂದರೆ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದೆ ಬಿಟ್ಟರೆ ಎಲ್ಲೋ ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣದಲ್ಲಿ ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಬೇಕು. ಅವತ್ತು ನಮ್ಮ ಸರ್ಕಾರ ಇರುವಾಗ ಕಂದಾಯ ಸಚಿವರಾಗಿ R. ಅಶೋಕ್ ಅವರಿದ್ದರು. ಪ್ರಸ್ತುತ ಈಗ ಅವರು ವಿರೋಧ ಪಕ್ಷದ ನಾಯಕರು. ಅವತ್ತು ಒಂದು ಕೃಷಿ ಇಲಾಖೆಯಲ್ಲಿ ಆದಂಥ ನಷ್ಟಗಳಿರ್ಬೋದು, ಕೃಷಿ ಇಲಾಖೆಯಲ್ಲಿ ಆದಂಥ ಕೃಷಿ ನಷ್ಟಗಳು ನಮ್ಮ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ, ತೋಟಗಾರಿಕಾ ಇಲಾಖೆಯಲ್ಲಿ ಆದಂಥ ನಷ್ಟಗಳಿರ್ಬೋದು, ಇಡೀ ರಾಜ್ಯದಲ್ಲಿ ತೋಟಗಾರಿಕಾ ಇಲಾಖೆ ಅಂತಲ್ಲಿ ಆದಂಥ ನಷ್ಟಗಳು, ಪಶುಸಂಗೋಪನಾ ಇಲಾಖೆಯಲ್ಲಿ ಆಕಳು ಅಥವಾ ಕುರಿ, ಮೇಕೆ ಈ ರೀತಿಯಲ್ಲಿ ಯಾವುದಾದ್ರೂ ಪ್ರಾಣಿಗಳು ಜೀವ ಬಿಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಇದ್ದಂಥ ಪರಿಹಾರ NDRF ನಾರ್ಮ್ಸ್ನಲ್ಲಿ ಎಷ್ಟು? NDRF ನಾರ್ಮ್ಸಲ್ಲಿ ಕೂಡ ಕೇಂದ್ರ ಸರ್ಕಾರ ಹಣ ಯಾವಾಗ ಕೊಟ್ಟಿತ್ತು, ಆದರೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ತಕ್ಷಣವಾಗಿ ಆ NDRF ನಾರ್ಮ್ಸಿಗೆ ಎಷ್ಟು ನಿಗದಿ ಮಾಡಿದ್ರು ಅದಕ್ಕೆ ದ್ವಿಗುಣವಾಗಿ ಡಬಲ್. ಉದಾಹರಣೆಗೆ ಒಂದು 10,000 ರೂಪಾಯಿ ಒಂದು ಸಣ್ಣ ಕುರಿ ಸತ್ತಾಗ ಕೊಡಬೇಕಾದದ್ದು ನಾವು ಡಬಲ್ ಮಾಡಿ ಕೊಡುವಂಥ ಕೆಲಸ ಕಾರ್ಯಗಳು, ಡಬಲ್ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಮ್ಮ ಅವಧಿಯಲ್ಲಾಗಿದೆ. ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತೇನೆ, ನೀವು ಈ ರೀತಿಯ ಎಲ್ಲ ಕೃಷಿ ನಷ್ಟ, ತೋಟಗಾರಿಕೆ ಬೆಳೆ ನಷ್ಟ ಅಥವಾ ಈ ರೀತಿಯ ಪಾಪ ದನಕರುಗಳು ಆದಂಥ ನಷ್ಟಗಳನ್ನು ಅನುಭವಿಸುವಂಥ ಕುಟುಂಬದವರಿಗೆ ನೀವು ಡಬಲ್ ಕೊಡುವುದು ಬಿಡಿ, NDRF ನಾರ್ಮ್ಸನ್ನಾದರೂ ಕೊಡಲಿ. NDRF ನಾರ್ಮ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಾದು ಕೂತ್ಕೊಳ್ಬೇಡಿ. ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ, ಕೇಂದ್ರ ಸರ್ಕಾರದ ಹಣಗಳು ಬರುತ್ತೆ. ಆದರೆ ನೀವು ತಕ್ಷಣ ಜನರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಇದನ್ನು ಮಾಡದೆ ಎಲ್ಲೋ ಒಂದು ಕಡೆ ನಾನಿವತ್ತು ಒಂದು ಮಾತನ್ನು ಕೇಳ್ತೀನಿ. ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ಬಂದಿದ್ದರು. ಜಿಲ್ಲಾ ಪಂಚಾಯತ್ನ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದರು. ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಾಗ ನಾನು ಶಾಸಕನಾಗಿ ನಾನಿರ್ಬೋದು, ಹೆಚ್ಚಿನ ಜನರು
ಜನಪ್ರತಿನಿಧಿಗಳು, ಅಧಿಕಾರಿಗಳು ಪ್ರಕೃತಿ ವಿಕೋಪದ ಬಗ್ಗೆ ಮುಖ್ಯಮಂತ್ರಿಗಳ ಗಮನದಲ್ಲಿ ತರೋದು. ಇವತ್ತು ಎದೆ ತಟ್ಟಿ ಹೇಳ್ತೇನೆ ನಾನು, ಅವತ್ತಿನ ಮೀಟಿಂಗ್ನ ರೆಸೊಲ್ಯೂಷನ್ ಮತ್ತು ಎಜೆಂಡಾ ನೋಡಿ. ಆ ಮೀಟಿಂಗ್ ಮತ್ತು ರೆಸೊಲ್ಯೂಷನ್ ಮತ್ತು ಎಜೆಂಡಾವನ್ನು ನೋಡಿ, ಅದರಲ್ಲಿ 2 ಕಾಮಗಾರಿಗಳಾದರೂ ಆದದ್ದು ನೀವು ನಮಗೆ ಕಣ್ಣಿಗೆ ತೋರಿಸಿ. ಜಿಲ್ಲಾಧಿಕಾರಿಗಳು ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಲಿ. ಅವತ್ತು ಟೋಟಲ್ ಎಲ್ಲೆಲ್ಲಿ ಏನೆಲ್ಲ ನಷ್ಟವಾಗಿದೆ ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಕೊಡಬೇಕಾದಂಥದ್ದು ಏನು, ಮನೆ ಹಾನಿ ಆದಾಗ ಮನೆಗೆ 1,20,000 ಕೊಟ್ಟಿದ್ದಾರೆ ಅಂತ ಹೇಳಿದ ಕೂಡಲೇ ಎದೆ ತಟ್ಟಿ ಹೇಳಬೇಕಾಗಿಲ್ಲ. ಅದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಪ್ರಕಾರ ಬಂದೇ ಹೋಗ್ತದೆ. ಗುಡ್ಡ ಬಿದ್ದಿದೆ, ನೀವು ಆ ಗುಡ್ಡವನ್ನು ಅಲ್ಲಿ ಏನಾದರೂ ಗೋಡೆಯನ್ನು ತಡೆಗೋಡೆ ಕಟ್ಟಿದಿರೋ, ಆ ರಸ್ತೆಯನ್ನು ಸರಿ ಮಾಡಿದಿರೋ, ಅಥವಾ ಆಗುವಂಥ ಈ ರೀತಿಯ ಪ್ರಕೃತಿ ವಿಕೋಪದ ನಷ್ಟಗಳಿಗೆ ಎಜೆಂಡಾ ರೆಸೊಲ್ಯೂಷನಲ್ಲಿ ಆದಂಥ ಯಾವುದಾದ್ರೂ 1-2 ಕಾಮಗಾರಿಗಳು ಸಿದ್ದರಾಮಯ್ಯರು ಬಂದು ಹೋದ ನಂತರ ಮಾಡಿದ್ದಿದ್ರೆ ರಾಜ್ಯದ ಸರ್ಕಾರ ಅಥವಾ ಜಿಲ್ಲಾಡಳಿತ ಅಥವಾ ಕಾಂಗ್ರೆಸ್ ನಾಯಕರು ತೋರಿಸ್ಬೇಕು ನಮಗೆ. ಮಾಡಿಲ್ಲ. 100ಕ್ಕೆ 100 ಹೇಳ್ತೇನೆ, ನಾನು ಮಾಡಿಲ್ಲ. ಹಾಗಿರುವಾಗ ನೀವು ಕಳೆದ ವರ್ಷ ಸಿದ್ದರಾಮಯ್ಯವರು ಬಂದು ಹೋದ ನಂತರ ಆದಂಥ ಸಭೆಗೆ ಮೌಲ್ಯ ಇಲ್ಲ, ಬೆಲೆ ಇಲ್ಲ, ಅಧಿಕಾರಿಗಳು ಮಾಡಿಲ್ಲ ಅಂಥೇಳಿ ಆದರೆ, ಮತ್ತು ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಮಾಡಿ ಹೋದಂಥ ಸಭೆಯ ನಂತರ ಯಾವ ರೀತಿಯಲ್ಲಿ ಜನರಿಗೆ ಆ ಪರಿಹಾರವನ್ನು, ಈ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಬೋದು. ಹಾಗಾಗಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಒಟ್ಟು ರಾಜ್ಯ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆಗಳಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿ ಒಂದು ಪೆಟ್ರೋಲ್ನಿಂದ ಡೀಸೆಲ್, ಹಾಲಿನ ಬೆಲೆ, ರಿಜಿಸ್ಟ್ರೇಷನ್ ಟ್ಯಾಕ್ಸ್, ವೆಹಿಕಲ್ ರಿಜಿಸ್ಟ್ರೇಷನ್ ಟ್ಯಾಕ್ಸ್, ಸ್ಟ್ಯಾಂಪ್ ಡ್ಯೂಟಿ, ಹೀಗೆ ಪ್ರತಿಯೊಂದರ ಹಣವನ್ನು ಏರಿಸಿದರು. ಒಂದು ಕಡೆಯಿಂದ 100ಕ್ಕೆ 100% ಹಣ ನುಂಗಿದಂಥ ವಾಲ್ಮೀಕಿ ಹಗರಣ, ಮೂಡ ಹಗರಣ, ಕಾರ್ಮಿಕ ಇಲಾಖೆ ಹಗರಣ, KADB ಹಗರಣಗಳು, ವಫ್ಕ್ ಹಗರಣಗಳು, ಈ ರೀತಿಯ ಹಗರಣಗಳು ಹೊರಬರ್ತಾ ಇದೆ. ಅದೇ ಮಾತ್ರದಲ್ಲಿ ಇವತ್ತು ಬೆಳಿಗ್ಗೆ ಕೂಡ ಎಲ್ಲ ಶಾಸಕರುಗಳನ್ನು ಹಿಡ್ಕೊಂಡು, ಮಂತ್ರಿಗಳನ್ನು ಹಿಡ್ಕೊಂಡು ಮೈಸೂರು ಜಿಲ್ಲೆಯಲ್ಲಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಜನರು ಏನನ್ನು ನಂಬಿ, ಏನನ್ನು ನೋಡಿ ಇವತ್ತು ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಟ್ಟರು, ಅದನ್ನು ನೀವು ಯಾವ ರೀತಿಯಲ್ಲಿ ನಿಭಾಯಿಸ್ತಿದ್ದೀರಿ? ಇವತ್ತು ಜನರು ಮಾತಾಡ್ತಾ ಇದ್ದಾರೆ, ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ, ನಾವು ಗ್ಯಾರಂಟಿಯನ್ನು ಕೊಟ್ವಿ, 4 ತಿಂಗಳಾಯಿತು, ಗ್ಯಾರಂಟಿ ಹಣಗಳು ಮನೆ ಮನೆಗಳಿಗೆ ಬರಬೇಕಾದಂಥ ಎಂಥ ಲಕ್ಷ್ಮಿಗಳು ಬರ್ತಾ ಇಲ್ಲ ಅಂಥೇಳಿ ಮಹಿಳೆಯರು ಛೀಮಾರಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಅಂದರೆ ಒಟ್ಟಾರೆ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತೇಳೋದಕ್ಕೆ ಇಂಥ ನೂರಾರು ನಿದರ್ಶನಗಳು ನಾವು ತೋರಿಸ್ಬೋದು. ಕೇಳ್ತೇನೆ, ನಾವು ಮಾಧ್ಯಮದವರು ನೀವು ಇಷ್ಟು ಜನ ಇದ್ದೀರಿ, ಆರೋಗ್ಯ ಸಚಿವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು. ನಿನ್ನೆ ಒಂದು ಪ್ರಶ್ನೆ ಕೇಳಬೇಕಿತ್ತು, ನಮ್ಮ ಜಿಲ್ಲೆಯಲ್ಲಿ ಡೆಂಗ್ಯೂ ಕೇಸ್ ಎಷ್ಟು? ಉತ್ತರ ಮಾಡಲಿ ನೋಡೋರು. ಕೊರೋನಾದಂಥ ಜಗತ್ತೇ ಕಂಡರಿಯದಂಥ ಕೊರೋನಾ ಅಂತೇಳುವಂಥ ಕಾಯಿಲೆ, ಅದರ ಬಗ್ಗೆ ಎಲ್ಲರಿಗೂ ಹೆದರಿಕೆ ಇರುವಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸುವಾಗ ಟೀಕೆ ಟಿಪ್ಪಣಿಗಳು ಮಾಡಿದ್ರಲ್ಲ, ಭಾಳ ಪುರಾತನವಾದಂಥ ಡೆಂಗ್ಯೂ ಕಾಯಿಲೆ, ಅದಕ್ಕೆ ಮದ್ದು ಏನು ಎಲ್ಲವೂ ನಮಗೆ ಗೊತ್ತಿದೆ. ಅದನ್ನು ನಿಭಾಯಿಸಲಿಕ್ಕೆ ಇವತ್ತು ಬೇಡ, ಯಾವುದಾದ್ರೂ ಒಂದು ಮಾಧ್ಯಮದವರು ಹೇಳಿ, ಜಿಲ್ಲಾಡಳಿತ ಇವತ್ತಿನ ದಿವಸಕ್ಕೆ ಇಷ್ಟು ಡೆಂಗ್ಯೂ ಕೇಸ್ ಆಗಿದೆ, ಇಷ್ಟು ಗುಣಮುಖವಾಗಿ ಹೋಗಿದ್ದಾರೆ, ಎಲ್ಲೆಲ್ಲ ಡೆಂಗ್ಯೂ ಕೇಸ್ಗಳು ಪತ್ತೆಯಾಗಿದೆ, ಅಲ್ಲಿಗೆ ಪೂರಕವಾಗಿ ಏನು ಮಾಡಿದ್ದಾರೆ? ಯಾವ ಜಿಲ್ಲೆಯ ಅಧಿಕಾರಿಗಳು ಕೂಡ ಅಥವಾ ಮಂತ್ರಿಗಳು, ಕಾಂಗ್ರೆಸ್ನ ವ್ಯವಸ್ಥೆ ನಿಮ್ಗೆ ಯಾರಿಗಾದರೂ ಒಂದು ದಿವಸದಲ್ಲಿ ಹೇಳಿದ್ದುಂಟಕ್ಕೆ ನೋಡಿ. ನಾನು ಹೇಳೋದಿಲ್ಲ, ನೀವು ನಿಮ್ಮೊಳಗಡೆ ಕೇಳ್ಕೊಳ್ಳಿ, ನಿಮ್ಗೆ ಯಾರಿಗಾದರೂ ಹೇಳಿದ್ದಾರೆ ಕೇಳಿ. ಹೇಳಿಲ್ಲ, ಮತ್ತು ಏನು ನಿಭಾಯಿಸೋದು ನೀವು? ಈ ರೀತಿ ಆಡಳಿತ ಮಾಡೋದಾ? ಅವತ್ತು ಕೊರೋನಾ ಅಂತ ಹೇಳುವಾಗ ಜನರಿಗೆ ಹೆದರಿಕೆ ಇತ್ತು. ಡಾಕ್ಟರ್ಗಳಿಂದ ಹಿಡಿದು, ನರ್ಸ್ಗಳಿಂದ ಹಿಡಿದು, ಆ್ಯಂಬುಲೆನ್ಸ್ ಡ್ರೈವರ್ ಕೆಲಸ ಮಾಡಲಿಕ್ಕೆ ಧೈರ್ಯದಲ್ಲಿ, ಅಲ್ಲ ಸ್ಮಶಾನದಲ್ಲಿ ಹೆಣ ಒತ್ತಿಸ್ಲಿಕ್ಕೆ ಬಿಡಿದಂಥ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ಕೊಟ್ಟು, ಅವರಿಗೆ ನಾವು ಶಕ್ತಿಯನ್ನು ಕೊಟ್ಟು ಆ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಅದನ್ನು ಎದುರಿಸಿದ್ದೇವೆ ನಾವು. ಡೆಂಗು ಅಂತ ಹೇಳುವಾಗ ಎಲ್ಲ ಡಾಕ್ಟರ್ಗಳು ಕೆಲಸ ಮಾಡ್ತಾರೆ, ನರ್ಸ್ಗಳು ಕೆಲಸ ಮಾಡ್ತಾರೆ, ಯಾರೂ ಹೆದರಲ್ಲ. ಆದರೂ ನಿಮಗೆ ಪ್ರಕೃತಿ ವಿಕೋಪವನ್ನು ನಿಭಾಯಿಸಲಿಕ್ಕೆ ಗೊತ್ತಿಲ್ಲ. ನಾನು ಇದನ್ನು ಹೇಳ್ತಾ ಇದ್ದೇನೆ, ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅದಕ್ಕಾಗಿ ಮಂಗಳೂರಿನ ನಾನು ಹೇಳ್ತೇನೆ, ಮಂಗಳೂರು ನಗರ ನನ್ನದೇ ಕ್ಷೇತ್ರದ ವಿಚಾರದಲ್ಲಿ ಹೇಳಬೇಕಾದ್ರೆ ಎತ್ತರ ತಗ್ಗಿನ ಪ್ರದೇಶ ಇದೆ.
ಎತ್ತರ ತಗ್ಗು ಪ್ರದೇಶ ಅಂತ ಹೇಳಿದ್ರೆ ಮೇಲೆ ಒಂದು 10-50 ಮನೆಗಳು, ಅದರ ಕೆಳಗಿನ ಲೇಯರ್ನಲ್ಲಿ ಒಂದು 10-20 ಮನೆಗಳು, ಅದರ ಕೆಳಗಿನ ಲೇಯರ್ನಲ್ಲಿ ಆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿ ಗುಡ್ಡ ಕುಸಿತ ಆದರೆ ಆ ಮನೆಗಳು ಎಲ್ಲವೂ ಕೆಳಗಿನ ಅಂತಸ್ತಿನಲ್ಲಿರುವಂಥ ಮನೆಗೆ ಬೀಳುವಂಥ ವಾತಾವರಣಗಳು. ಗುಡ್ಡ ಕುಸಿತಕ್ಕಂತೂ ₹1 ಎಲ್ಲಿಯೂ ಕೊಡುವುದಿಲ್ಲ. ನಾನು ಶಾಸಕನಾಗಿ ಕಳೆದ ವರ್ಷದ ಅವಧಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದಲ್ಲಿ ಒಂದು 30-35 ಕೋಟಿ ರೂಪಾಯಿ ಸ್ಪೆಷಲ್ ಆರ್ಡರ್ ಮಾಡಿ ತಂದಿಸಿದೆ. ಏನು? ಗುಡ್ಡ ಕುಸಿತಕ್ಕೆ ಯಾವತ್ತೂ NDRF ನಾಮ್ಸ್ ಪ್ರಕಾರ ಹಣ ಇಲ್ಲ, ಆದರೆ ಗುಡ್ಡ ಕುಸಿತಕ್ಕೆ ಅಂತೇಳುವಂಥ ದೃಷ್ಟಿಯಲ್ಲಿ ನಾನೊಂದು 35 ಕೋಟಿ ತಂದು ಹಲವು ಗುಡ್ಡಗಳಿಗೆ ಎಲ್ಲೆಲ್ಲ ಜನರುಗಳು ಉಳಿದುಕೊಳ್ತಾರೆ ಮ್ಯಾಕ್ಸಿಮಮ್ ಆಗಿ ಅಲ್ಲಿ ತಡೆಗೋಡೆ ರೀತಿಯಲ್ಲಿ ಅಥವಾ ಒಂದು ಗೋಡೆಯ ರೀತಿಯಲ್ಲಿ ಕಟ್ಟಿಸುವಂಥ ಪ್ರಯತ್ನಗಳನ್ನು ಮಾಡಿದೆ. ಒಂದು 8-10 ವಾರ್ಡ್ಗಳು ಗುಡ್ಡದ ಮೇಲೆ ಮನೆಗಳಿರುವವರು ಅವ್ರಿಗೆ ಹೇಗೆ ಬದುಕಬೇಕು ಗೊತ್ತಿಲ್ಲ. ಸರಿಸುಮಾರು ಒಂದು 50 ಕೋಟಿಯ ಅನುದಾನಗಳ ಗುಡ್ಡಗಳಿಗೆ ಬೇಕಾದದ್ದು ನನಗೆ ಬಂದಂಥ ಮನವಿದೆ. ಗುಡ್ಡದ ಮೇಲೆ ಮನೆ ಇದ್ದಾರೆ, ಆ ಮನೆಯವರನ್ನು ಇಲಾಖೆ ಹೋಗಿ ಖಾಲಿ ಮಾಡುತ್ತೆ, ನೀವು ಬೇರೆ ಕಡೆ ಹೋಗಿ ಕಾಳಜಿ ಕೇಂದ್ರಕ್ಕೆ ಹೋಗಿ ಇನ್ನೊಂದೆಲ್ಲೋ ಕೂಡ ಹೋಗಿ ಶಿಫ್ಟ್ ಮಾಡ್ತಾರೆ. ಸರಿಯಪ್ಪ, ನಾಳೆ ಏನು ಮಾಡ್ತೀರಿ? ಮಳೆ ನಿಂತಿತ್ತು, ಏನು ಮಾಡ್ತೀರಿ? ಅವರಿಗೆ ಆ ಪುನರ್ಪಿ ಅವ್ರ ಮನೆಗೆ ಹೋಗಬೇಕು, ಅವ್ರ ಮನೆಗೆ ಹೋಗಬೇಕು ಅಂತೇಳಿ. ಆದರೆ ಆ ಗುಡ್ಡಗೆ ಏನೋ ಒಂದು ತಡೆಗೋಡೆ ಕಟ್ಟಬೇಕು, ಆ ತಡೆಗೋಡೆಗೆ 1 ಕೋಟಿ ಬೇಕು, ಮೇಲೆ 20 ಮನೆ ಇದೆ, ಎಲ್ಲ ಬಡವರು, ಅವರು ಕಟ್ಟಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಸರ್ಕಾರ ಹೇಳುತ್ತೆ ಈ ಗುಡ್ಡನ ಮೊದಲು ಬರೋದೇ ಇಲ್ಲ. ಹಾಗಾಗಿ ಎಲ್ಲೆಲ್ಲಿ ನೀವು ನೋಡಿ, ನಿಮ್ಮ ಎಲ್ಲಿಯೂ ಮಂಗಳೂರಿನಲ್ಲಿ ನೋಡಿ, ಜಿಲ್ಲೆಯಲ್ಲಿ ನೋಡಿ, ಎಲ್ಲೆಲ್ಲಿ ಗುಡ್ಡ ಕುಳಿತಿದೆ ಅಲ್ಲಿ ಮಣ್ಣಿನ ಚೀಲ ಮರಳಿನ ಚೀಲ ಹೋಗಿ ಗೋಣಿ ಚೀಲ ಇಡೋದು. ಇದೆ 3 ವರ್ಷದ ಹಿಂದೆ ಇಟ್ಟದ್ದು ಈಗಿಲ್ಲ, 2 ವರ್ಷದ ಹಿಂದೆ ಇಟ್ಟೋದಿಗೆ ಇನ್ನೂ ಇನ್ನೂ ಮುಂದೆ ಹಾಗೆ. ಅದಕ್ಕೆ ಕೂಡ ಏನೋ ಒಂದು ಚಿಂತನೆಯನ್ನು ಮಾಡಬೇಕು. ಇದು ಎಲ್ಲವೂ ನಾನು ಬೇಡಿಕೆಯನ್ನು ಇಡ್ತಾ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಮುಖ್ಯಮಂತ್ರಿಗಳು ಹಗರಣದ ಸುರುಮಳೆಯಲ್ಲಿ ಸಿಕ್ಕೊಂಡಿದ್ದಾರೆ. ಅವರಂತೂ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೆ ಅವರಿಗೆ ಅಧಿಕಾರವೂ ಇಲ್ಲ. ಅದರ ಒಟ್ಟಿಗೆ 300 ಕೋಟಿಯ ವಿಶೇಷವಾದಂಥ ಪ್ಯಾಕೇಜ್ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತೇಳುವಂಥ ಒಂದು ವಿಶೇಷವಾದಂಥ ಆಗ್ರಹ ಮನವಿಯನ್ನು ಮಾಡ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಅವತ್ತು ಕೇಳಿದರು, ಕರ್ನಾಟಕದ ಹಕ್ಕನ್ನು ಕೊಡಿ ಪ್ರಧಾನಮಂತ್ರಿಗಳೇ, ಇವತ್ತು ನಮ್ಮ ಜಿಲ್ಲೆಯಿಂದ ಕೊಡುವಂಥ ಟ್ಯಾಕ್ಸ್ ಕೊಂಡೋಗುವಂಥ ಟ್ಯಾಕ್ಸ್ ನಮ್ಮ ಹಕ್ಕು ಕೊಡಿ. ಕಳೆದ 15 ತಿಂಗಳಿಂದ ₹1 ಕೊಟ್ಟಿಲ್ಲ ನನಗೆ ಬಿಡಿ, UT ಖಾದರಿಗೂ ಕೊಟ್ಟಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಶಾಸಕರಿಗೂ ಕೊಟ್ಟಿಲ್ಲ. ನಮ್ಮ ಹಕ್ಕು, ನಮ್ಮ ಜಿಲ್ಲೆಯಿಂದ ಕೊಂಡದ ಟ್ಯಾಕ್ಸ್ ನಮಗೆ ಕೊಡಿ. ಅವರು ಅವತ್ತು ಕೇಳಿದ್ರಲ್ಲ, ನಾನು ಕೇಳ್ತೀನಿ ಇವತ್ತು ಕೊಡಿ. ನಮ್ಮ ಜಿಲ್ಲೆಗೆ ಕೊಡುವಂಥ ಸಾಮರ್ಥ್ಯ ಇಲ್ಲ ನಿಮ್ಮ ಹತ್ರ. ಹಾಗಾಗಿ ನಮ್ಮ ಟ್ಯಾಕ್ಸು ನಮಗೆ ಕೊಡಬೇಕಾದದು. ಇವತ್ತು ₹1 ಕೊಡಲಾದ 15 ತಿಂಗಳಲ್ಲಿ ಪಾಪ ಜನರು ಬರ್ತಾರೆ, ನಮ್ಮ ಹತ್ರ ಕಣ್ಣೀರು ಹಾಕ್ತಾರೆ. ಎಲ್ಲಿಂದ ಕೊಡಬೇಕು ಗೊತ್ತಿಲ್ಲ. ಸರ್ ಎಂಕಲ್ನ ರೋಡ್ ಹಾಳಾಗ್ತದೆ, ಚರಂಡಿ ಕಟ್ಕೊಂಡು 15 ತಿಂಗಳಲ್ಲಿ ಒಂದು ಗುದ್ದಲಿ ಪೂಜೆ ಮಾಡಿದ್ದು ಯಾವುದಾದ್ರೂ ಒಂದು ಫೋಟೋವನ್ನು ದಿನೇಶ್ ಗುಂಡೂರಾವ್ ಅವರು ಗುದ್ದಲಿ ಪೂಜೆ ಮಾಡಿದ್ದಾರೆ. 2 ಗುದ್ದಲಿ ಪೂಜೆ ಮಾಡಿದ್ದಾರೆ. ಅದು ನಾನು ತಂದ ಅನುದಾನ. ಒಂದು ಸರ್ಕಿಟ್ ಹೌಸ್ಗೆ 5 ಕೋಟಿ ರೂಪಾಯಿಯ ಎಕ್ಸ್ಟೆನ್ಷನ್ ನಮ್ಮ ವಜಲಾದಂಥ ಆದೇಶ. ಅದು ಟೆಂಡರ್ ಕರೆದು 2ನೇ ಪ್ರಕ್ರಿಯೆ ಆದಾಗ ಚುನಾವಣೆ ಘೋಷಣೆ ಆಯಿತು. ಅದರ ನಂತರ ಗುದ್ದಲಿ ಪೂಜೆ, ನಾನು ತಂದ ಹಣಕ್ಕೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ಅದು ಬಿಟ್ಟು ಒಂದು ಸರ್ಕಿಟ್ ಹೌಸ್ನ ಮುಂಭಾಗದಲ್ಲಿರುವಂಥ ಒಂದು ಹಾಸ್ಟೆಲ್ 6.5 ಕೋಟಿ ನಾನು ತಂದದ್ದು. ಇದು 2 ಗುದ್ದಲಿ ಪೂಜೆ ಬಿಟ್ಟು ಬೇರೆ ಒಂದು ಗುದ್ದಲಿ ಪೂಜೆ ಮಾಡಿದ್ದು ಒಂದು ಫೋಟೋ ಯಾರಾದರೂ ತೋರಿಸಿ. ಮಾಡಿಲ್ಲ, ಅನುದಾನ ಇಲ್ಲ. ಹಾಗಾಗಿ ಒಂದು ಕಡೆಗಳಲ್ಲಿ ಈ ರೀತಿಯ ಸಂಕಷ್ಟಕ್ಕೆ ಸಿಲುಕಿಸಿದಂಥ ಜನರಿಗೆ, ಈ ರೀತಿಯ ಸಂಕಷ್ಟಕ್ಕೆ ಸಿಲುಕಿಸಿದಂಥ ಸರ್ಕಾರ ನಮಗೆಲ್ಲರಿಗೂ ಇವತ್ತು ಭಾಳ ಕಷ್ಟ ಪರಿಸ್ಥಿತಿ. ಇದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನೀವು 300 ಕೋಟಿ ರೂಪಾಯಿ ಘೋಷಣೆ ಮಾಡಿ ನಮ್ಮ ಜಿಲ್ಲೆಯನ್ನು ಉಳಿಸಬೇಕು ಅಂತೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.